ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ನ ಡಾಲ್ಚಿ ಥಿಯೇಟರ್ನಲ್ಲಿ ರಂಗುರಂಗಿನ ತಾರಾ ಬೆಳಕಿನಲ್ಲಿ 97ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಿತು. ಕಾನನ್ ಓಬ್ರಿಯನ್ ಹಾಸ್ಯ ಲೇಪನದೊಂದಿಗೆ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರಮುಖ ಪ್ರಶಸ್ತಿ ವಿಜೇತರು ಹಾಗೂ ಚಿತ್ರವು ಮುಂದಿನಂತಿದೆ. ಅತ್ಯುತ್ತಮ ನಟ ಆಡ್ರಿಯನ್ ಬ್ರಾಡಿ, ದ ಬ್ರೂಟಲಿಸ್ಟ್. ಅತ್ಯುತ್ತಮ ನಟಿ ಮ್ಯಾಥಿ ಮ್ಯಾಡಿಸನ್. ಚಿತ್ರ ಅನೋರಾ. ಅತ್ಯುತ್ತಮ ಚಿತ್ರ ಅನೋರಾ. ಅತ್ಯುತ್ತಮ ನಿರ್ದೇಶಕ ಸೀನ್ ಬೇಕರ್. ಚಿತ್ರ ಅನೋರಾ. ಅತ್ಯುತ್ತಮ ಪೋಷಕ ನಟ ಕೀರನ್ ಕುಲ್ಕಿನ್. ಚಿತ್ರ ರಿಯಲ್ ಪೇಯ್ನ್. ಅತ್ಯುತ್ತಮ ಪೋಷಕ ನಟಿ ಜೋಯಿ ಸಲ್ದಾನಾ. ಚಿತ್ರ ಎಮಿಲಿಯಾ ಪೆರೆಸ್. ಅತ್ಯುತ್ತಮ ಕಿರುಚಿತ್ರ ಫ್ಲೋ. ಅತ್ಯುತ್ತಮ ಆನಿಮೇಟೆಡ್ ಚಿತ್ರ ದ ಶ್ಯಾಡೋ ಆಫ್ ದ ಸರ್ಪ್ರೈಸ್. ಅತ್ಯುತ್ತಮ ಮೂಲ ಚಿತ್ರಕಥೆ ಸೀನ್ ಬೇಕರ್. ಚಿತ್ರ ಅರೋರಾ. ಅತ್ಯುತ್ತಮ ಮೂಲ ಹಾಡು ಎಲ್ಮಾರ್. ಚಿತ್ರ ಎಮಿಲಿಯಾ ಪೆರೆಸ್. ಅತ್ಯುತ್ತಮ ಛಾಯಾಗ್ರಹಣ ಲಾಲ್ ಕ್ರ್ಯಾಲಿ. ಚಿತ್ರ ದ ಬ್ರೂಟಲಿಸ್ಟ್ ಇತ್ಯಾದಿ ಇದರಲ್ಲಿ ಸೇರಿದೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.